ಶ್ರೀ ಕಾಮಧೇನು ಗೋಶಾಲಾ ಮಹಾಸಂಘ ಟ್ರಸ್ಟ್ ನಂಚಾರು ಇದರ ವತಿಯಿಂದ 6 ಎಕರೆ ಪ್ರದೇಶದಲ್ಲಿ ಗೋಶಾಲೆ ನಿರ್ಮಾಣವಾಗಲಿದ್ದು ಜನವರಿ 24ರಂದು ಪ್ರಥಮ ಚರಣದ ಉದ್ಘಾಟನೆ ನಡೆಯಲಿದೆ. ಈ ಬಗ್ಗೆ ಟ್ರಸ್ಟ್ನ ಅಧ್ಯಕ್ಷ ರಾಜೇಂದ್ರ ಚಕ್ಕೇರ ಮಾಹಿತಿಯನ್ನು ನೀಡಿದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ನಂಚಾರು ಗ್ರಾಮದಲ್ಲಿ ಸುಮಾರು 6 ಎಕರೆ ಜಾಗದಲ್ಲಿ ಅನಾಥ ತಪಗೀಡಾದ ಗೋವುಗಳಿಗೆ ಆಶ್ರಯ ತಾಣ ಹಾಗೂ ಸುಸಜ್ಜಿತ ಚಿಕಿತ್ಸಾಲಯವನ್ನು ನಿರ್ಮಿಸಲು ಯೋಜಿಸಿದ್ದೇವೆ. ಡಿಸೆಂಬರ್ 17ರಂದು ಶೃಂಗೇರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ನಾವು 1,000 ದನಗಳನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿರುವುದು. ಅದು ಕಟ್ಟಲಿಕ್ಕೆ ನಾವು ಈಗಾಗಲೇ ಅದರ ಕಟ್ಟಡದ ಒಂದು ಚಿತ್ರಣವನ್ನು ಕೊಟ್ಟಿದ್ದೇವೆ. ಆ ಕಟ್ಟಡ ಕಟ್ಟಲಿಕ್ಕೆ ಸುಮಾರು 7 ತಿಂಗಳ ಕಾಲ ಬೇಕಂತ ನಮಗೆ ಹೇಳಿರ್ತಾರೆ. ಆ ಪ್ರಯುಕ್ತ ನಾವು ಓಪನ್ ಶೆಡ್ನಲ್ಲಿ ಒಂದು 200ರಿಂದ 250 ಹಸುಗಳನ್ನು ಸಾಕಲಿಕ್ಕೆ ವ್ಯವಸ್ಥೆ ನಾನು 24ರಿಂದ ಪ್ರಾರಂಭಿಸುತ್ತಿದ್ದೇವೆ. ಇದಕ್ಕೂ ಕೂಡ ಇನ್ವಿಟೇಷನ್ನಲ್ಲಿ ಹಲವಾರು ಮಹನೀಯರು ಬರ್ತದೊಪ್ಪಿಗೆ ಸೂಚಿಸಿ ನಮ್ಮೊಡನೆ ಕೈ ಜೋಡಿಸುತ್ತಾರೆ. ಮಾಡುವ ಮುಖ್ಯ ಉದ್ದೇಶ ಅಂತಂದ್ರೆ ಈ ಗೋಶಾಲೆಯು ಕೆಲವೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾವಯವ ಗೊಬ್ಬರ ಮತ್ತು ಗೋಮಯದಿಂದ ಸ್ಟಿಕ್ ಅಂದರೆ ಕಟ್ಟಿಗೆಯನ್ನು ತಯಾರಿಸುವ ಹಂತಕ್ಕೆ ನಾವು ಬೆಳಿಬೇಕು ಅನ್ನುವುದನ್ನು ನಾವು ಈ ಗೋಶಾಲೆ ಮುಖಾಂತರ